ಆತ್ಮೀಯ ವೀಕ್ಷಕ ಬಾಂಧವರೇ, ಪಸಕುರಲ್ನ ಒಂದು ವಿಶೇಷ ಸಂದೇಶ ಕಾರ್ಯಕ್ರಮ ಪ್ರವಾದಿ ಮೊಹಮ್ಮದ್ರವರ ಒಂದು ಜನ್ಮ ಮಾಸದ ಸೀರತ್ ಸಂದೇಶ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಜನಾಬ್ ಅಕ್ಬರ್ ಅಲಿ ಉಡುಪಿ. ಇವರು ಜಮಾತೆ ಇಸ್ಲಾಮಿ ಇದರ ರಾಜ್ಯ ಕಾರ್ಯದರ್ಶಿಯಾಗಿ, ಕೇಂದ್ರ ಪ್ರತಿನಿಧಿ ಸಭೆಯ ಸದಸ್ಯರಾಗಿ, ಹಾಗೆಯೇ ರಾಜ್ಯ ಸಲಹಾ ಸಮಿತಿಯ ಸದಸ್ಯರಾಗಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ನಮ್ಮೊಂದಿಗೆ ಪ್ರವಾದಿಯವರ ಸೀರತ್ ಸಂದೇಶ, ಪ್ರವಾದಿ ಮೊಹಮ್ಮದ್ರವರು ಮಾನವ ಕುಲದ ಶ್ರೇಷ್ಠ ಮಾರ್ಗದರ್ಶಕ ಎನ್ನುವ ವಿಷಯದ ಬಗ್ಗೆ, ಅವರ ಬದುಕಿನ ಸಾಧನೆ, ಅವರ ಬದುಕಿನ ತತ್ವ, ಆದರ್ಶದ ಸಂದೇಶವನ್ನು ಅವರೀಗ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸ್ವಾಗತ ಜನಾಬ್ ಅಕ್ಬರ್ ಅಲಿ ಅವರಿಗೆ. ಪ್ರವಾದಿಯವರ ಸೀರತ್ ಸಂದೇಶ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಅವರ ಬದುಕಿನ ತತ್ವ, ಆದರ್ಶ, ಮಾನವ ಕುಲದ ಶ್ರೇಷ್ಠ ಮಾರ್ಗದರ್ಶಕ ಎನ್ನುವ ವಿಷಯದ ಬಗ್ಗೆ ತಾವು ಸಂದೇಶವನ್ನು ನೀಡಬೇಕಾಗಿ ವಿನಂತಿ. ಸರ್ವಸ್ತುತಿ ಸ್ತೋತ್ರಗಳು. ನನ್ನನ್ನು, ನಿಮ್ಮನ್ನು, ಈ ಭೂಮಿ ಆಕಾಶಗಳನ್ನು ಹಾಗೂ ಅದರ ನಡುವೆ ಇರುವ ಸಕಲ ಚರಾಚರಗಳನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಆ ಏಕೈಕನು, ಮಹೋನ್ನತನು, ಆದಿಯು ಅನಂತನೂ ಆದಂತಹ ನಮ್ಮೆಲ್ಲರನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಿಗೆ ಮೀಸಲು. ಆತನ ಅಪಾರ ಅನುಗ್ರಹಗಳು ವರ್ಷಿಸಲಿ. ಮಾನವ ಕಲ್ಯಾಣಕ್ಕಾಗಿ, ಮಾನವ ಮಾರ್ಗದರ್ಶನಕ್ಕಾಗಿ ಆಗಮಿಸಿದ ಸಕಲ ಪ್ರವಾದಿಗಳ ಮೇಲೆ, ಸಕಲ ಸಂದೇಶ ವಾಹಕರುಗಳ ಮೇಲೆ ಹಾಗೂ ಆತನ ಎಲ್ಲ ಸತ್ಯಸಂಧ ದಾಸರುಗಳ ಮೇಲೆ. ಆತ್ಮೀಯ ವೀಕ್ಷಕರೇ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾಕೆ ಎಂದಿಗೂ ಕೂಡ ಪ್ರಸ್ತುತರಾಗ್ತಾರೆ ಅಂತ, ಯಾಕೆ ಇಡೀ ಮಾನವ ಕುಲ ಅವರನ್ನು ಪ್ರವಾದಿಯನ್ನಾಗಿ ಅಂಗೀಕರಿಸಬೇಕು ಎನ್ನುವುದು ಬಹಳ ಮುಖ್ಯವಾದಂತಹ ಇವತ್ತಿನ ವಿಷಯ ನಮ್ಮದು. ನೋಡಿ, ಜಗತ್ತು ಸೃಷ್ಟಿಯಾದದ್ದು ಮನುಷ್ಯರಿಗಾಗಿ. ಈ ಜಗತ್ತು ದೇವರಿಗೂ ಅಲ್ಲ, ಧರ್ಮಕ್ಕೂ ಅಲ್ಲ. ಈ ಜಗತ್ತಿನ ಪ್ರತಿಯೊಂದು ನಿಯಮ ಇಲ್ಲಿನ ಪ್ರತಿಯೊಬ್ಬ ಮನುಷ್ಯನಿಗೆ ಅಗತ್ಯ ಹೇಳುವ ನಿಟ್ಟಿನಲ್ಲಿ ಸೃಷ್ಟಿಸಲಾಗಿದೆ. ಯಾರು ನಮ್ಮನ್ನು, ನಮ್ಮ ಹಿರಿಯರನ್ನು, ನಮ್ಮ ಕಿರಿಯರನ್ನು ಸೃಷ್ಟಿ ಮಾಡಿದ್ದಾನೆ ಮತ್ತು ಸೃಷ್ಟಿ ಮಾಡ್ತಾನೆ, ಅವನೇ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ಮನುಷ್ಯ ಈ ಜಗತ್ತಿನಲ್ಲಿ ಇಲ್ಲ ಅಂದರೆ ಈ ಜಗತ್ತಿಗೆ ಅರ್ಥ ಇಲ್ಲ. ಈ ಜಗತ್ತಿನ ಪ್ರತಿಯೊಂದು ಕಣಗಳ ಮೇಲೆ ನಾವು ನಮ್ಮ ದೃಷ್ಟಿಯನ್ನು ಹಾಯಿಸಿದಾಗ ಇದರಲ್ಲಿ ತಿಳಿಯುವಂತಹ ಸತ್ಯ ಏನು ಅಂದರೆ, ಈ ಜಗತ್ತು ಮಾನವನಿಗಾಗಿ ಸೃಷ್ಟಿಯಾಗಿದೆ ಅಂತ. ಈ ಭೂಮಿ, ಈ ಆಕಾಶ, ಈ ಸೂರ್ಯ, ಈ ಚಂದ್ರ, ಈ ಗಾಳಿ, ಈ ಬೆಳಕು, ಈ ನೀರು, ಈ ಕಾಡು, ಈ ಭುವಿ, ಈ ಸಾಗರ, ಯಾವುದರ ಮೇಲೆ ನೀವು ಕಣ್ಣು ಹಾಯಿಸ್ತೀರೋ ಅದೆಲ್ಲವೂ ಕೂಡ ಮನುಷ್ಯನ ಉದ್ದೇಶಕ್ಕಾಗಿ, ಮನುಷ್ಯನ ಅಗತ್ಯಕ್ಕಾಗಿ ಜಗತ್ತು ಸೃಷ್ಟಿಸಲಾಗಿದೆ. ಹಾಗಾದರೆ ಯಾರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೋ, ಯಾರು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೋ, ಅದು ಯಾರು ಅಂಥೇಳಿ ಅರಿಯಬೇಕಾದ್ದು ಮನುಷ್ಯನ ಮೂಲ ಕರ್ತವ್ಯವಾಗ್ತದೆ ಮತ್ತು ಅದು ಮೂಲ ಅಗತ್ಯವೂ ಕೂಡ ಆಗ್ತದೆ. ಈ ಜಗತ್ತನ್ನು ಮನುಷ್ಯರಿಗೆ ಸೃಷ್ಟಿಸಿದ ನಂತರ ಮನುಷ್ಯರು ಹೇಗೆ ಬೇಕಾದರೂ ಹಾಗೆಯೇ ಬಾಳಲಿ ಹೇಳುವಂತಹ ನಿಯಮ ಈ ಮನುಷ್ಯರನ್ನು, ಈ ಜಗತ್ತನ್ನು ಸೃಷ್ಟಿಸಿದ ಸೃಷ್ಟಿಕರ್ತ ಅಂಥ ಹೊಣೆಗಾರಿಕೆಯನ್ನು ಮನುಷ್ಯನ ಮೇಲೆ ಬಿಡಲಿಲ್ಲ. ಬದಲಾಗಿ ಕಾಲಕ್ಕೆ ಬೇಕಾಗಿ ಮನುಷ್ಯನಿಗೆ ಮಾರ್ಗದರ್ಶನ ಮಾಡುವಂತಹ, ಸರಿಯಾದಂತಹ ತಿಳುವಳಿಕೆಯನ್ನು ನೀಡುವಂತಹ, ಯಾವ ಮಾರ್ಗದ ಮೂಲಕ ಮನುಷ್ಯನ ಯಶಸ್ಸಿದೆ ಮತ್ತು ಯಾವ ಮಾರ್ಗದ ಮೂಲಕ ನಡೆದರೆ ಮನುಷ್ಯ ಸೋಲ್ತಾನೆ ಹೇಳುವಂತಹ ವಿಷಯವನ್ನು ಕೂಡ ತಿಳಿಸುವಂತಹ ಪ್ರಯತ್ನವನ್ನು ಆ ಸೃಷ್ಟಿಕರ್ತನು ಮಾಡುತ್ತಾ ಬಂದಿದ್ದಾನೆ. ಈ ಜಗತ್ತಿಗೆ ಪ್ರವಾದಿ ಮುಹಮ್ಮದರೇ ಮೊದಲಿಗರಲ್ಲ, ಬದಲಾಗಿ ಈ ಜಗತ್ತಿಗೆ ಸುಮಾರು 1.25 ಲಕ್ಷಕ್ಕೂ ಅಧಿಕ ಪ್ರವಾದಿಗಳು ಆಗಿ ಹೋಗಿದ್ದಾರೆ. ಯಾವುದೇ ಒಂದು ಜನಾಂಗ, ಯಾವುದೇ ಒಂದು ಕುಲ, ಯಾವುದೇ ಒಂದು ಸಮುದಾಯ ಪ್ರವಾದಿಗಳು ಬಾರದೇ ಇದ್ದಂಥದ್ದು ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಾಲಗಳಲ್ಲಿಯೂ ಕೂಡ ಪ್ರವಾದಿಗಳ ಆಗಮನ ಆಗಿದೆ. ಎಲ್ಲ ಮನುಷ್ಯರ ಬಳಿ ಪ್ರವಾದಿಗಳು ಬಂದಿದ್ದಾರೆ. ಎಲ್ಲ ಭಾಷೆಯನ್ನು ಆಡುವವರ ಬಳಿ ಪ್ರವಾದಿಗಳು ಬಂದಿದ್ದಾರೆ. ಪ್ರವಾದಿ ಮುಹಮ್ಮದರು
ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಜಗತ್ತಿಗೆ ಬಂದಂತಹ ಕೊನೆಯ ಪ್ರವಾದಿಯಾಗಿದ್ದಾರೆ. ಯಾಕೆ ಆ ಪ್ರವಾದಿ ಇಡೀ ಜಗತ್ತಿನ ಪ್ರವಾದಿ ಆಗ್ತಾರೆ ಅಂತ ಬಹಳ ಮುಖ್ಯವಾದಂತಹ ಪ್ರಶ್ನೆ ಅದು. ಯಾಕೆ ಪ್ರವಾದಿ ಮುಹಮ್ಮದರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಡೀ ಜಗತ್ತಿನ ಪ್ರವಾದಿ ಆಗ್ತಾರೆ ಅಂತ? ಅವರು ತಂದಂತಹ ಶಿಕ್ಷಣದಲ್ಲಿ, ಅವರು ಮಾಡಿ ತೋರಿಸಿದಂಥ ಅವರ ಆದರ್ಶ ಬದುಕಿನಲ್ಲಿ ಇಡೀ ಮಾನವ ಕುಲಕ್ಕೆ ಸಂದೇಶ ಇದೆ, ಇಡೀ ಮಾನವ ಕುಲಕ್ಕೆ ಪಾಠ ಇದೆ. ಅದೇ ರೀತಿ ಸುಮಾರು 1400 ವರ್ಷಗಳ ಹಿಂದೆ ಬಂದಂಥ ಒಬ್ಬ ಪ್ರವಾದಿಯನ್ನು ಭಾರತೀಯನಾಗಿ ನಾನು ಯಾಕೆ ಅನುಸರಿಸಬೇಕು ಹೇಳುವಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡುವುದು ಸಹಜ. ಆ ಪ್ರಶ್ನೆಗೆ ಉತ್ತರ ಏನು ಅಂದರೆ, ಯಾರು ಪ್ರವಾದಿಯನ್ನಾಗಿ ಈ ಲೋಕಕ್ಕೆ ಕಳುಹಿಸಿದ್ದಾನೋ ಅವನು ತ್ರಿಕಾಲಜ್ಞಾನಿ ಹೇಳುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕು. ಏನು ಈ ಜಗತ್ತಿನಲ್ಲಿ ಆಗಿ ಹೋಗಿದೆ ಮತ್ತು ಇವತ್ತು ಏನು ನಡೀತಾ ಇದೆ ಮತ್ತು ಭವಿಷ್ಯದಲ್ಲಿ ಏನು ನಡೀಲಿಕ್ಕಿದೆ ಹೇಳುವಂತಹ ತ್ರಿಕಾಲಿ ಜ್ಞಾನಿಯಾದಂತಹ ಸೃಷ್ಟಿಕರ್ತನ ವತಿಯಿಂದ ಆಯ್ಕೆಯಾದಂತಹ ಪ್ರವಾದಿ ಮುಹಮ್ಮದರು ಆಗಿರುವಂತಹ ಕಾರಣ ಅಲ್ಲಿಂದ ಇಲ್ಲಿಯವರೆಗೂ, ಇಲ್ಲಿಂದ ಈ ಜಗತ್ತಿನ ಪ್ರಳಯದ ತನಕೂ ಅವರ ಶಿಕ್ಷಣ ಬಹಳ ಮುಖ್ಯವಾಗ್ತದೆ ಹೇಳುವಂತಹದ್ದು ನಮಗೆ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಪ್ರವಾದಿಗಳು ಅನ್ನುವಾಗ ಈ ಜಗತ್ತಿಗೆ ಬಂದಂತಹ ಯಾರೇ ಪ್ರವಾದಿ ಆಗಿರಲಿ, ಯಾವ ಪ್ರವಾದಿಯನ್ನು ಕೂಡ ಮನುಷ್ಯರು ಆರಿಸಿದ್ದಲ್ಲ, ಅಥವಾ ಯಾವುದಾದರೂ ಸಮುದಾಯ ಅವರನ್ನು ಆರಿಸಿದ್ದಲ್ಲ, ಅಥವಾ ಯಾವುದಾದರೂ ಸರಕಾರ ಅವರನ್ನು ಆರಿಸಿದ್ದಲ್ಲ. ಬದಲಾಗಿ ಯಾರು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾನೆ, ಯಾರು ಈ ಜಗತ್ತನ್ನು ಮನುಷ್ಯರಿಗಾಗಿ ಸೃಷ್ಟಿ ಮಾಡಿದ್ದಾನೆ, ಅವನೇ ಈ ಮನುಷ್ಯರಿಂದ ಅತ್ಯುತ್ತಮರಾದವರನ್ನು, ಅತ್ಯುತ್ತಮ ಚಾರಿತ್ರ್ಯವನ್ನು ಹೊಂದಿದವರನ್ನು, ಮನುಷ್ಯರ ಬಗ್ಗೆ ಅತಿ ಕಾಳಜಿ ಉಳ್ಳವರನ್ನು, ಮನುಷ್ಯರನ್ನು ಅತಿಯಾಗಿ ಪ್ರೀತಿಸುವವರನ್ನು ಅವನು ತನ್ನ ಪ್ರವಾದಿಯನ್ನಾಗಿ ಆಯ್ಕೆ ಮಾಡಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಪ್ರವಾದಿಗಳಿಗೂ ಕೂಡ ಶಿಕ್ಷಣವನ್ನು ಕೊಡುವುದರ ಜೊತೆಗೆ, ತನ್ನ ಗ್ರಂಥವನ್ನು ನೀಡುವುದರ ಜೊತೆಗೆ ಅವರಿಗೆ ಯುಕ್ತಿಯನ್ನು ಕೂಡ ನೀಡಿದ್ದಾನೆ. ಕೇವಲ ಅವರಿಗೆ ಗ್ರಂಥವನ್ನು ಕೊಟ್ಟದ್ದು ಮಾತ್ರ ಅಲ್ಲ, ಶಿಕ್ಷಣವನ್ನು ಕೊಟ್ಟದ್ದು ಮಾತ್ರ ಅಲ್ಲ, ಬದಲಾಗಿ ಅವರಿಗೆ ಯುಕ್ತಿ ಪ್ರದಾನ ಮಾಡಲಾಗಿದೆ. ಅವರು ಆ ಗ್ರಂಥದ ಮೂಲಕ, ಅವರ ಯುಕ್ತಿಯ ಮೂಲಕ ಈ ಜಗತ್ತನ್ನು ಸುಧಾರಿಸುವಂತಹ ಕೆಲಸ ಮಾಡಿದ್ದಾರೆ. ಯಾರ ಸಂದೇಶದಲ್ಲಿ ಇಡೀ ಜಗತ್ತಿನ ಮಾನವ ಕುಲಕ್ಕೆ ಸಂದೇಶ ಇದೆಯೋ, ಮಾರ್ಗದರ್ಶನ ಇದೆಯೋ, ಅವನೇ ಲೋಕನಾಯಕನಾಗ್ತಾನೆ. ಆ ಅರ್ಹತೆ ಇರುವುದಿದ್ದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಇದೆ ಹೇಳುವಂಥದ್ದು ಬಹಳ ಪ್ರಾಮುಖ್ಯವಾಗಿ ನಮ್ಮೆದುರಿಗೆ ಬಂದು ನಿಲ್ತದೆ. ಒಂದನೇದಾಗಿ ಅವರು ಪ್ರತಿಯೊಂದು ಕಾಲಕ್ಕೂ ಬೇಕಾದಂತಹ ಸಂದೇಶವನ್ನು, ಮಾರ್ಗದರ್ಶನವನ್ನು ಪಡೆದಿದ್ದಾರೆ ಹೇಳುವಂತಹದ್ದು, ಮತ್ತು ಇಡೀ ಮಾನವ ಕುಲಕ್ಕೆ ಬೇಕಾದಂತಹ ಸಂದೇಶವನ್ನು, ಶಿಕ್ಷಣವನ್ನು ಅವರು ತಂದಿದ್ದಾರೆ ಹೇಳುವಂತಹದ್ದು ಬಹಳ ಮುಖ್ಯ. ಪ್ರವಾದಿ ಮುಹಮ್ಮದರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶ ಎಷ್ಟು ಅನುಸರಣ ಯೋಗ್ಯ ಆ 1400 ವರ್ಷದ ಹಿಂದೆ ಇತ್ತೋ ಇವತ್ತು ಅದು ಅಷ್ಟೇ ಅನುಸರಣ ಯೋಗ್ಯವಾಗಿದೆ. ಮತ್ತು ಮನುಷ್ಯನ ಪ್ರತಿಯೊಂದು ಸಮಸ್ಯೆಗೆ ಅವರ ಶಿಕ್ಷಣದಲ್ಲಿ ಪರಿಹಾರ ಇದೆ ಹೇಳುವಂಥದ್ದು ಬಹಳ ಮುಖ್ಯ ಸ್ಥಾನದಲ್ಲಿ ನಿಲ್ತದೆ. ಇವತ್ತು ಮನುಷ್ಯ ಬಹಳ ಸಂಕಷ್ಟದಲ್ಲಿ ಜೀವಿಸುವಂಥ ಒಂದು ಪರಿಸ್ಥಿತಿಯಲ್ಲಿದ್ದಾನೆ. ಮನುಷ್ಯ ತನ್ನ ಸ್ವತಃ ಜವಾಬ್ದಾರಿ ಏನು ಅನ್ನುವಂಥದ್ದು ಮರೆತು ಬಿಟ್ಟಿದ್ದಾನೆ. ಆ ಮರೆತು ಬಿಟ್ಟಂತಹ ಕಾರಣಕ್ಕೆ ಎಷ್ಟು ಮರೆತಿದ್ದಾನೆ ಅಂದರೆ, ಯಾರು ತನ್ನ ಸೃಷ್ಟಿಕರ್ತ ಹೇಳುವಂತಹ ಆ ಸುಜ್ಞಾನ, ಯಾವ ಜ್ಞಾನ ಅವನಿಗೆ ಇರಬೇಕಾಗಿತ್ತೋ ಆ ಸುಜ್ಞಾನವನ್ನೇ ಅವನು ಮರೆತು ಬಿಟ್ಟಿದ್ದಾನೆ. ಯಾರು ತನ್ನನ್ನು ಸೃಷ್ಟಿ ಮಾಡಿದ್ದಾನೆ, ಯಾರು ತನ್ನನ್ನು ಈ ಜಗತ್ತಿಗೆ ಕಳುಹಿಸಿದ್ದಾನೆ, ಮತ್ತು ಯಾರ ಪಾಲನೆ ಪೋಷಣೆಯಲ್ಲಿ ನಾನು ಈ ಜಗತ್ತಿನಲ್ಲಿ ಜೀವಿಸ್ತಾ ಇದ್ದೇನೆ, ಮತ್ತು ಸತ್ತು ಮಣ್ಣಾಗಿ ಅಥವಾ ಸುಟ್ಟು ಭಸ್ಮವಾಗಿ ನನಗೆ ಯಾರ ಹತ್ತಿರ ಹೋಗಿ ನಿಂತು ಅವನ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕಿದೆ, ಈ ಜೀವನದಲ್ಲಿ ನಡೆದಂತಹ ತನ್ನ ಕಾರ್ಯಭಾರ ಏನಿದೆ ಅದರ ಲೆಕ್ಕವನ್ನು ಯಾರಿಗೆ ಸಮರ್ಪಿಸಲಿಕ್ಕಿದೆ ಹೇಳುವಂತಹ ಆ ಪರಿಜ್ಞಾನ ಮನುಷ್ಯನಿಂದ ದೂರ ಆಗಿದ್ದರ ಕಾರಣವೇ ಇವತ್ತು ಮನುಷ್ಯನ ಮಧ್ಯೆ ಬಿರುಕುಗಳು ಉಂಟಾಗಿವೆ. ಇವತ್ತು ಮನುಷ್ಯ ಹೊಡೆದಾಡಿಕೊಳ್ಳುವಂತಹ
ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾನೆ. ಇವತ್ತು ಮನುಷ್ಯ ಇನ್ನೊಬ್ಬ ಮನುಷ್ಯನ ಪಾಲಿಗೆ ಅವನು ಶಾಂತಿಯ ದೂತನಾಗಿರಬೇಕಾಗಿತ್ತು. ಅವನು ಇನ್ನೊಬ್ಬನ ಪಾಲಿಗೆ ಸಹೋದರನಾಗಿರಬೇಕಾಗಿತ್ತು. ಆದರೆ ಆ ಮೌಲ್ಯವನ್ನು ಇವತ್ತು ಮನುಷ್ಯನು ಕಳಕೊಳ್ತಾ ಇದ್ದಾನೆ. ಆ ಮೌಲ್ಯ ಕಳಕೊಂಡಿದ್ದರಿಂದ ಈ ಇಡೀ ನಮ್ಮ ರಾಷ್ಟ್ರದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಒಂದು ರೀತಿಯ ಕ್ಷೋಭೆಯ ವಾತಾವರಣ ನಿರ್ಮಾಣವಾಗಿದೆ. ಒಂದು ರೀತಿಯ ಕ್ಷೋಭೆಯ ವಾತಾವರಣ ಇಡೀ ಜಗತ್ತಿನಲ್ಲಿ ನಿರ್ಮಾಣವಾಗಿದೆ. ನಾವು ಈ ಕ್ಷೋಭೆಯಿಂದ ಹೊರಬರಬೇಕು. ನಾವು ಈ ಅಸಂತೃಪ್ತಿಯಿಂದ ಬರಬೇಕು. ನಾವು ಈ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂತ ಹೇಳಿ ಆದರೆ ಮೊದಲಿಗಾಗಿ ದೇವನನ್ನು ಅರಿಯುವಂತಹ ಕೆಲಸ ನಮ್ಮಿಂದ ಆಗಬೇಕು. ನಮ್ಮ ಸೃಷ್ಟಿಕರ್ತನನ್ನು ಅರಿಯುವಂತಹ ಕೆಲಸ ನಮ್ಮಿಂದ ಆಗಬೇಕು. ಎಷ್ಟು ಅಗಾಧವಾದಂಥ ವಿಶ್ವ ನಮಗೆ ನೀಡಿದ್ದಾನೆ. ಏನು ಭೂಮಿಯ ಈ ಸೃಷ್ಟಿ, ಅದು ಏನು ಸಾಮಾನ್ಯ ಒಂದು ಸೃಷ್ಟಿಯೇ? ಈ ಆಕಾಶದ ಸೃಷ್ಟಿ ಏನು ಸಾಮಾನ್ಯವೇ? ಕಣ್ಣಿಗೆ ಗೋಚರಿಸದಂತಹ ಯಾವುದೇ ಪಿಲ್ಲರ್ಗಳಿಲ್ಲದಂತಹ, ಯಾವುದೇ ಬೀಮುಗಳಿಲ್ಲದಂತಹ, ಯಾವುದೇ ಆಧಾರಗಳಿಲ್ಲದಂತಹ ಇಷ್ಟು ವಿಶಾಲವಾದಂತಹ ಈ ಆಕಾಶವನ್ನು ಸೃಷ್ಟಿ ಮಾಡುವುದು ಎಷ್ಟು ದೊಡ್ಡ ಕೆಲಸ ಅದು, ಎಷ್ಟು ದೊಡ್ಡ ಕೆಲಸ ಅದು. ಅಷ್ಟು ಮಾತ್ರ ಅಲ್ಲ, ಈ ಗಾಳಿಯ ಚಲನ ವಲನ ಇದರ ಬಗ್ಗೆ ನಮಗೆ ಎಂದಾದರೂ ಪುರುಸೊತ್ತಾಗಿದೆ ಒಂದು 5 ನಿಮಿಷ ನಿಂತು ಯೋಚನೆ ಮಾಡಲಿಕ್ಕೆ ಇದನ್ನೆಲ್ಲ ಯಾರು ಸೃಷ್ಟಿ ಮಾಡಿದ್ದಾನೆ ಅಂತ? ಈ ಭೂಮಿ, ಈ ಆಕಾಶ, ಈ ಸೂರ್ಯ, ಯಾರು ಇದನ್ನು ಮುಂಜಾನೆ ಉದಯಿಸುತ್ತಾನೆ ಪೂರ್ವದಿಂದ ಮತ್ತು ಯಾರು ಇದನ್ನು ಸಾಯಂಕಾಲ ಅಸ್ತಮಿಸುತ್ತಾನೆ ಪಶ್ಚಿಮದಿಂದ ಅಂತೇಳಿ ನಮಗೆ ತಿಳಿಲಿಕ್ಕೆ ಸಾಧ್ಯವಾಗಿದೆಯೋ? ಇದರ ಹಿಂದೆ ಎಷ್ಟು ದೊಡ್ಡ ಶಕ್ತಿ ಮತ್ತು ಎಷ್ಟು ದೊಡ್ಡ ಯುಕ್ತಿ ಕೆಲಸ ಮಾಡ್ತಾ ಇದೆ. ಒಂದು ಸಾಮಾನ್ಯ ದೀಪ ನಮಗೆ ಉರಿಸಬೇಕು ಹೇಳಿ ಆದರೆ ಅದರ ಹಿಂದೆ ಎಷ್ಟು ಶ್ರಮ ಪಡಬೇಕು ನಾವು. ಆದರೆ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂಥ, ಕೇವಲ ಬೆಳಕು ಮಾತ್ರ ಅಲ್ಲ, ಅದರ ಜೊತೆ ಶಾಖವನ್ನು ಕೊಡುವಂಥ, ಆ ಶಾಖದ ಜೊತೆಗೆ ಸಾಗರದ ನೀರನ್ನು ಆವಿ ಮಾಡಿಕೊಳ್ಳುವಂತಹ ಮತ್ತು ಅದು ಮೋಡದ ರೂಪದಲ್ಲಿ ಕಟ್ಟುವಂತಹ ಮತ್ತು ಆ ಮೋಡವು ಗಾಳಿಯ ಚಲನೆಯಿಂದ ಎಲ್ಲಿಗೆ ಬೇಕು ಅಲ್ಲಿಗೆ ಸಾಗಿಸುವಂತಹ ಮತ್ತು ಅದರ ಮುಖಾಂತರ ಈ ಭೂಮಿಗೆ ಬೇಕಾದಂತಹ ನೀರನ್ನು ಹರಿಸುವಂತಹ ಆ ವ್ಯವಸ್ಥೆ, ಅದು ಒಂದು ಸಾಮಾನ್ಯ ಯುಕ್ತಿ ಅಥವಾ ಸಾಮಾನ್ಯ ಶಕ್ತಿಯಿಂದ ಸಾಧ್ಯ ಇಲ್ಲ. ಬದಲಾಗಿ ಅವುಗಳನ್ನು ಸೃಷ್ಟಿಸಿದ್ದು ಮಾತ್ರ ಅಲ್ಲ, ಅವುಗಳ ಪರಿಪಾಲನೆಯನ್ನು ಕೂಡ ಅವನು ಮಾಡ್ತಾ ಇದ್ದಾನೆ ಹೇಳುವಂತಹ ಸತ್ಯ ಇದೆಯಲ್ಲ, ಇದು ಜಗತ್ತು ಕಂಡುಕೊಳ್ಬೇಕಾಗ್ತದೆ. ಇದು ಸೂರ್ಯನ ಬಗ್ಗೆ, ಚಂದ್ರನ ಬಗ್ಗೆ, ಗಾಳಿಯ ಬಗ್ಗೆ, ಭೂಮಿಯ ಬಗ್ಗೆ, ಆಕಾಶದ ಬಗ್ಗೆ ಅಷ್ಟು ಮಾತ್ರ ಅಲ್ಲ, ನಾವು ಬಿತ್ತುವಂತಹ ಬೀಜದ ಬಗ್ಗೆ ಎಂದಾದರೂ ನಾವು ಆಲೋಚನೆ ಮಾಡಿದ್ದೇವೆ. ನಾವು ಒಂದು ಬೀಜವನ್ನು ಈ ಭೂಮಿಯಲ್ಲಿ ಬಿತ್ತುತ್ತೇವೆ, ಆದರೆ ಆ ಒಂದು ಬೀಜಕ್ಕೆ ಒಂದೇ ಫಲದ ರೂಪವಾಗಿ ನಮಗೆ ಸಿಕ್ಕಿದರೆ ನಮಗೆ ಬಾಳಲಿಕ್ಕಿಲ್ಲಿ ಸಾಧ್ಯವಿತ್ತೆ. ಆದರೆ ಆ ಒಂದು ಬೀಜದಿಂದ 10 ತೆನೆಗಳು, ಒಂದೊಂದು ತೆನೆಗಳಲ್ಲಿ 100 ಕಾಳುಗಳು ಇರುವಂತಹ ಕಾರಣ ಇವತ್ತು ನಮಗೆಲ್ಲರಿಗೂ ಕೂಡ ಆಹಾರ ಸಿಗ್ತದೆ. ನಮಗೆ ಮಾತ್ರ ಅಲ್ಲ, ಇಲ್ಲಿರುವಂತಹ ಪ್ರತಿಯೊಂದು ಪ್ರಾಣಿಗೆ, ಇಲ್ಲಿರುವಂತಹ ಪ್ರತಿಯೊಂದು ಪಕ್ಷಿಗಳಿಗೆ, ಇಲ್ಲಿರುವಂತಹ ಪ್ರತಿಯೊಂದು ಜಂತುಗಳಿಗೆ, ಇಲ್ಲಿರುವಂತಹ ಪ್ರತಿಯೊಂದು ಹುಳುಗಳಿಗೆ, ಇಲ್ಲಿರುವಂತಹ ಪ್ರತಿಯೊಂದು ಜೀವಿಗೂ ಕೂಡ ಇಲ್ಲಿ ಆಹಾರದ ವ್ಯವಸ್ಥೆಯನ್ನು ಮಾಡಿದವನು ಯಾರು? ಆ ಒಂದು ಬೀಜದಿಂದ ಇಷ್ಟೆಲ್ಲ ಚಮತ್ಕಾರಗಳನ್ನು ಮಾಡುವವನು ಯಾರು? ಅದನ್ನು ಯಾರು ಭೂಮಿಯಲ್ಲಿ ಸೀಳುವವನು ಮತ್ತು ಯಾರು ಅದನ್ನು ಭೂಮಿಯಿಂದ ಮೇಲಕ್ಕೆ ತರುವವನು ಮತ್ತು ಯಾರು ಅದರಲ್ಲಿ ಹೂಗಳನ್ನು ನೀಡುವವನು ಮತ್ತು ಆ ಹೂಗಳ ಮೂಲಕ ಕಾಯಿಗಳನ್ನು, ಹಣ್ಣುಗಳನ್ನು, ಹಂಪಲುಗಳನ್ನು ನೀಡುವವನು, ತರಕಾರಿಗಳನ್ನು, ಕಾಯಿಪಲ್ಯಗಳನ್ನು ನೀಡುವವನು ಯಾರು? ಮತ್ತು ಅದರಲ್ಲಿ ಆ ರುಚಿಯನ್ನು ಕೊಟ್ಟವನು, ಅದರಲ್ಲಿ ಆ ರಸವನ್ನು ತುಂಬಿದವನು ಮತ್ತು ಅದರಲ್ಲಿ ಮುಂದಿನ ಜನಾಂಗಕ್ಕೆ ಬೇಕಾಗುವಂತಹ, ಮುಂದಿನ ವ್ಯವಸ್ಥೆಗೆ, ಜನರಿಗೆ ಬೇಕಾಗುವಂತಹ ಆ ಬೀಜವನ್ನು ಅದರಲ್ಲಿ ಇಟ್ಟವನು ಯಾರು? ಇದೆಲ್ಲವೂ ಕೂಡ ಪ್ರವಾದಿಗಳ ಶಿಕ್ಷಣದ ಮೂಲಕ ಈ ಜಗತ್ತಿಗೆ ಸಾರಲಾಗಿದೆ. ಆ ಸೃಷ್ಟಿಕರ್ತ ಯಾರು ಹೇಳುವಂತಹ ಪರಿಚಯ ಮಾಡುವುದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ದೌತ್ಯವಾಗಿತ್ತು, ಅವರ ಕರ್ತವ್ಯವಾಗಿತ್ತು. ಆ ಸೃಷ್ಟಿಕರ್ತನನ್ನು ಪರಿಚಯಿಸಲಿಕ್ಕಾಗಿ ಅವರು ಈ ಜಗತ್ತಿಗೆ ಪ್ರವಾದಿ ಅಂತ ಹೇಳಿ ಆ ಅಲ್ಲಾಹನು, ಆ ದೇವನು ಅವರನ್ನು ಪ್ರವಾದಿಯನ್ನಾಗಿ ಮಾಡಿ ನಮಗೆ ಒಂದು ದೊಡ್ಡ ಉಡುಗೊರೆಯ ರೂಪದಲ್ಲಿ ಅವರಿಗೆ ಅವನು ಕೊಟ್ಟಿರುತ್ತಾನೆ. ಇಂತಹ ಒಂದಲ್ಲ, 10 ಅಲ್ಲ, 100 ವಿಷಯಗಳನ್ನು ನಾವು ಇಲ್ಲಿ ಚರ್ಚೆ ಮಾಡಬಹುದು. ಆದರೆ ಅದಕ್ಕೆ ಅಷ್ಟು ಸಮಯದ ಅವಕಾಶ ನಮಗೆ ಇಲ್ಲ. ನಾವು ಹರಿಸುವಂತಹ ವೀರ್ಯದ ಬಗ್ಗೆ ಎಂದಾದರೂ ನಾವು ಯೋಚನೆ ಮಾಡಿದ್ದೇವೆ.
ಇದೆಲ್ಲ ಅವರ ಶಿಕ್ಷಣದಲ್ಲಿ ಸಿಗುವಂತಹ ಸಾಕ್ಷಾತ್ಕಾರವಾದಂತಹ ಆಧಾರಗಳು ನಮಗೆ. ನಾವು ಸುರಿಸುವ ವೀರ್ಯದ ಬಗ್ಗೆ ಎಂದಾದರೂ ನಾವು ಚಿಂತಿಸಿದ್ದುಂಟೆ? ತಂದೆಯ ಬೆನ್ನ ಹಿಂದಿನ ಮೂಳೆಯಿಂದ ಹೊರಟಂತಹ ಆ ವೀರ್ಯದ ಒಂದು ಕಣ ಅದು ತಾಯಿಯ ಗರ್ಭವನ್ನು ಸೇರಿದಾಗ ಒಂದು ನಿಶ್ಚಿತ ಕಾಲದ ತನಕ ಅದು ನೀರಿನ ರೂಪದಲ್ಲಿ ಇರ್ತದೆ ಮತ್ತು ಅದನ್ನು ಪಿಂಡವಾಗಿ ಮತ್ತು ಅದು ಮಾಂಸದ ಮುದ್ದೆಯಾಗಿ ಆ ಮಾಂಸದ ಮುದ್ದೆಗಳಿಗೆ ಎಲುಬುಗಳನ್ನು ಜೋಡಿಸುವಂತಹ ಕೆಲಸ ಆ ತಾಯಿಯ ಗರ್ಭದಲ್ಲಿ ಮಾಡಿದವನು ಯಾರು ಮಾಡಿದ್ದಾನೆ ಅದನ್ನು? ಅದೇ ರೀತಿಯಲ್ಲಿ ಅದಕ್ಕೆ ಅಂಗಾಂಗಗಳನ್ನು ಜೋಡಿಸಲಾಗ್ತದೆ. ಎಲ್ಲಿ ಕಣ್ಣಿಡಬೇಕು ಅಲ್ಲಿ ಕಣ್ಣು, ಎಲ್ಲಿ ಕಿವಿ ಇಡಬೇಕು ಅಲ್ಲಿ ಕಿವಿ, ಎಲ್ಲಿ ಮೂಗಿಡಬೇಕು ಅಲ್ಲಿ ಮೂಗು, ಎಲ್ಲಿ ಕೈ ಕಾಲುಗಳನ್ನು ಇಡಬೇಕು ಅಲ್ಲಿ ಎಲ್ಲ ಕೈ ಕಾಲುಗಳು. ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ಅಲ್ಲಿ ಅವನು ಜೀವ ತುಂಬಿದ್ದಾನೆ. ಅದಕ್ಕೆ ಜೀವ ತುಂಬಿದ್ದಾನೆ. ಅದು ಶವ ಅಲ್ಲ, ಅದು ಕೇವಲ ಮಾಂಸದ ಮುದ್ದೆ, ರಕ್ತದ ಪಿಂಡವೋ, ಎಲುಬಿನ ಮೂಟೆಯೋ ಅಲ್ಲ. ಅದು ಬದಲಾಗಿ ಅದಕ್ಕೆ ಜೀವ ತುಂಬಿದ್ದಾನೆ. ಅದಕ್ಕೆ 9 ತಿಂಗಳು 9 ದಿವಸ ಒಂದು ಆಶ್ರಯ ತಾಣವನ್ನಾಗಿ ತಾಯಿಯ ಗರ್ಭವನ್ನು ಈ ಮನುಷ್ಯ ಲೋಕಕ್ಕೆ ಅವನು ನೀಡಿದ್ದಾನೆ. ಮತ್ತು ಅಲ್ಲಿಂದ ಈ ಜಗತ್ತಿಗೆ ಬರುವಂತಹ ವ್ಯವಸ್ಥೆಯನ್ನು ಅವನು ಮಾಡಿದ್ದಾನೆ. ಈ ಜಗತ್ತಿಗೆ ಬರುವಂತಹ ಒಂದು ವ್ಯವಸ್ಥೆ ನಾನು, ನೀವು, ಇಡೀ ಜಗತ್ತು, ನಮ್ಮ ಹಿರಿಯರು ಅದೇ ದ್ವಾರದ ಮೂಲಕ ಬಂದಿರುವಂತಹದ್ದು. ಆ ಕಾರ್ಖಾನೆ ಮೂಲಕ ನಾವೆಲ್ಲರೂ ಕೂಡ ಸೃಷ್ಟಿಯಾಗಿರುವಂತಹದ್ದು. ಎಂಥ ಚಮತ್ಕಾರ ಇದು! ಅಷ್ಟು ಮಾತ್ರ ಅಲ್ಲ, ಅವನು ಹೇಳುತ್ತಾನೆ, ಯಾರಿಗೆ ಬೇಕು ಅವರಿಗೆ ಹೆಣ್ಣು, ಯಾರಿಗೆ ಬೇಕು ಅವರಿಗೆ ಗಂಡು, ಯಾರಿಗೆ ಬೇಕು ಅವರಿಗೆ ಹೆಣ್ಣು ಮತ್ತು ಗಂಡು, ಮತ್ತು ಯಾರಿಗೆ ಬೇಕು ಅವರಿಗೆ ನಾವು ಏನನ್ನು ಕೊಡಬಾರದು ಅಂತೇಳಿ ನಿರ್ಧಾರ ಮಾಡಿದರೆ ಅದನ್ನು ಕೊಡಿಸುವಂತಹ ಶಕ್ತಿ ಯಾರಿಗೂ ಇಲ್ಲ ಹೇಳುವಂತಹ ಆ ಜ್ಞಾನವನ್ನು ಪ್ರವಾದಿ ಮುಹಮ್ಮದರು ಈ ಜಗತ್ತಿಗೆ ಸಾರ್ತಾರೆ. ಆ ದೈವಿಕ ಶಕ್ತಿ, ಆ ದೈವಿಕ ಮಾರ್ಗದರ್ಶನ, ಆ ದೇವರ ಕೊಡುಗೆ, ಆ ದೇವನ ಚಮತ್ಕಾರ ಇದು ಜಗತ್ತಿನ ಮುಂದೆ ಅವರು ಇಡ್ತಾರೆ. ನೀವೆಲ್ಲರೂ ಕೂಡ ಒಬ್ಬ ದೇವನ ದಾಸರು ಹೇಳುವಂತಹ ಪ್ರಜ್ಞೆ ಈ ಜಗತ್ತಿನ ಮನುಷ್ಯರಲ್ಲಿ ಅವರು ಮೂಡಿಸ್ತಾರೆ. ನೀವೆಲ್ಲರೂ ಕೂಡ ಒಬ್ಬ ದೇವನ ದಾಸರು. ನಿಮ್ಮನ್ನು ಸೃಷ್ಟಿಸಿದವನು ಒಬ್ಬನೇ, ನಿಮ್ಮನ್ನು ಪರಿಪಾಲಿಸುತ್ತಿರುವವನು ಒಬ್ಬನೇ. ನೀವು ಹೋಗಿ ಸೇರುವುದು ಒಬ್ಬನ ಹತ್ತಿರವೇ. ಇಲ್ಲಿ ಹಿಂದೂಗಳಿಗೆ ಬೇರೆ ದೇವರು, ಮುಸ್ಲಿಮರಿಗೆ ಬೇರೆ ದೇವರು, ಕ್ರೈಸ್ತರಿಗೆ ಬೇರೆ ದೇವರು ಇಲ್ಲ. ನಮ್ಮೆಲ್ಲರನ್ನು ಸೃಷ್ಟಿಸಿದವನು ಒಬ್ಬನೇ. ನಾವು ಬೇರೆ ಬೇರೆ ನಾಮಗಳ ಮೂಲಕ ಅವನನ್ನು ಕರೆಯುತ್ತಿರ್ಬೋದು, ಆದರೆ ನಮ್ಮನ್ನು ಸೃಷ್ಟಿಸಿದವನು ಒಬ್ಬನೇ. ಈ ಸತ್ಯ ಏನುಂಟು, ಈ ವಾಸ್ತವಿಕತೆ ಏನುಂಟು, ಅದನ್ನು ನಮಗೆ ತಿಳಿಲಿಕ್ಕೆ ಸಾಧ್ಯವಾಗಬೇಕು. ಅಂತಹ ಮಾರ್ಗದರ್ಶನ ಪ್ರವಾದಿ ಮುಹಮ್ಮದರು ಈ ಜಗತ್ತಿಗೆ ಸಾರಿದ್ದಾರೆ. ನಮ್ಮೆಲ್ಲರ ದೇವರು ಒಬ್ಬನೇ ಹೇಳುವಂತಹ ಸತ್ಯವನ್ನು ಅವರು ಅರುಹಿದ್ದಾರೆ. ಮತ್ತು ಅವರ ಶಿಕ್ಷಣದ ಮೂಲಭೂತ ವಾಸ್ತವಿಕತೆ ಇದು. ದೇವರು ಒಬ್ಬನೇ ಹೇಳುವಂತಹ ಸತ್ಯದ ವಾಸ್ತವಿಕತೆಯನ್ನು ಪ್ರವಾದಿ ಮುಹಮ್ಮದರು ಈ ಜಗತ್ತಿನ ಮುಂದೆ ಇಡ್ತಾರೆ. ಅಂದರೆ ಆವಾಗ ಏನಾಗ್ತದೆ ಅಂತ ಹೇಳಿದರೆ, ಈ ಜಗತ್ತಿನ ಎಲ್ಲ ಮನುಷ್ಯರು ನಾವು ಒಂದೇ ದೇವನ ಸೃಷ್ಟಿಗಳು ಅಂತ ಹೇಳಿದಾಗ ನಮ್ಮಲ್ಲಿ ಒಗ್ಗಟ್ಟು ಸಾಧ್ಯ ಆಗ್ತದೆ, ನಮ್ಮಲ್ಲಿ ಅನ್ಯೋನ್ಯತೆ ಸಾಧ್ಯವಾಗ್ತದೆ, ನಮ್ಮಲ್ಲಿ ಪ್ರೀತಿ ಸಾಧ್ಯವಾಗ್ತದೆ, ನಮ್ಮಲ್ಲಿ ಭ್ರಾತೃತ್ವ ಸಾಧ್ಯ ಆಗ್ತದೆ, ನಾವು ಇನ್ನೊಬ್ಬರ ಜೊತೆ ಸೇರಲಿಕ್ಕೆ ಸಾಧ್ಯವಾಗ್ತದೆ. ಪ್ರವಾದಿ ಮುಹಮ್ಮದರ ದೊಡ್ಡ ದೌತ್ಯ ಏನು ಅಂದರೆ, ಅವರು ಮನುಷ್ಯರೊಂದಿಗೆ ಜೋಡಿಸಿದ್ದು, ಅವರು ಮನುಷ್ಯರೊಂದಿಗೆ ಜೋಡಿಸಿದ್ದು ಮತ್ತು ಆ ಎಲ್ಲ ಮನುಷ್ಯರನ್ನು ಸೇರಿಸಿ ಆ ದೇವನೊಂದಿಗೆ ಜೋಡಿಸಿದ್ದು. ಇದು ಅವರ ದೊಡ್ಡ ಉದ್ದೇಶ ಆಗಿತ್ತು ಮತ್ತು ಅವರಿಗೆ ಕೊಟ್ಟಂತಹ ದೊಡ್ಡ ಕೆಲಸ ಆಗಿತ್ತು. ಇದು ದೇವನ ಕಡೆಯಿಂದ ಅವರಿಗೆ ಕೊಡಲಾಗಿತ್ತು. ಈ ಭೂಮುಖದ ಮೇಲಿರುವಂತಹ ಎಲ್ಲ ದಾಸರು ಅವರು ನನ್ನ ದಾಸರು. ಅವರು ಏನು ಕುಡಿಯುತ್ತಾರೋ ಅದು ನಾನು ಕೊಟ್ಟದ್ದನ್ನು ಕುಡಿತಾರೆ, ಅವರು ಏನು ತಿಂತಾರೋ ಅದು ನಾನು ಕೊಟ್ಟದ್ದನ್ನು ಅವರು ತಿಂತಾರೆ. ಅವರು ನಾನು ಬೆಳೆಸುವುದರಿಂದ ಅವರು ಬೆಳೆಯುತ್ತಾರೆ ಮತ್ತು ಅವರು ಇಲ್ಲಿ ಗಾಳಿ ಸೇವಿಸುವುದು ಕೂಡ ಅದು ನಾನು ಕೊಟ್ಟಂತಹ ಗಾಳಿ, ನನ್ನ ಅನುಗ್ರಹದಿಂದ ಅವರಿಗೆ ಕೊಟ್ಟಂತಹ ಸಕಲ ಸಾಧನವನ್ನು ಅವರು ಇಲ್ಲಿ ಉಪಯೋಗಿಸುತ್ತಾ ನನ್ನನ್ನು ಮರೆಯುತ್ತಾರೆ. ಆದ್ದರಿಂದ ನನ್ನನ್ನು ಮರೆಯದಂತೆ ನೀನು ಸಂದೇಶವನ್ನು ಸಾರಬೇಕು, ನೀನು ನನ್ನ ಸಂದೇಶವಾಹಕ ಅಂತ ಆ ದೇವನು ಅವರನ್ನು ಈ ಭೂಮುಖಕ್ಕೆ ಪ್ರವಾದಿಯನ್ನಾಗಿ ಆರಿಸಿ ಕಳುಹಿಸಿರುತ್ತಾನೆ. ಆದ್ದರಿಂದ ಅವರು ಇಡೀ ಮಾನವ ಕುಲದ ಪ್ರವಾದಿಯಾಗ್ತಾರೆ. ಅವರ ಸಂದೇಶ ಇಡೀ ಮಾನವ ಕುಲಕ್ಕಾಗಿತ್ತು, ಆದ್ದರಿಂದ ಅವರು ಎಲ್ಲ ಮಾನವರ ಪ್ರವಾದಿಯಾಗ್ತಾರೆ. ಕುರಾನ್ ಹೇಳ್ತದೆ ಅವರ ಬಗ್ಗೆ ಅವರು ರಹಮತುಲ್ಲಿಲ್ ಆಲಮೀನ್ ಅಂತ. ಇಡೀ ಜಗತ್ತಿಗೆ ಅನುಗ್ರಹವಾಗಿ ನಾವು ಪ್ರವಾದಿ ಮುಹಮ್ಮದರನ್ನು ಈ ಜಗತ್ತಿಗೆ ಕಳುಹಿಸಿದ್ದೇವೆ ಅಂತ.
ಇಡೀ ಜಗತ್ತಿಗೆ ಅವರು ಅನುಗ್ರಹವಾಗಿದ್ದಾರೆ. ಅವರ ಶಿಕ್ಷಣದಲ್ಲಿ ಅನುಗ್ರಹ ಇದೆ. ಎಲ್ರಿಗೂ ಮಾರ್ಗದರ್ಶನ ಮಾತ್ರ ಅಲ್ಲ, ಅದು ಶಿಕ್ಷಣ ಮಾತ್ರ ಅಲ್ಲ, ಬದಲಾಗಿ ಅದು ಅನುಗ್ರಹವಾಗಿದೆ ಅಂತ. ಅವರ ಶಿಕ್ಷಣ ಅನುಗ್ರಹವಾಗಿದೆ. ಅವರ ಶಿಕ್ಷಣ ನಮಗೊಂದು ದಾರಿದೀಪವಾಗಿದೆ. ಅವರ ಶಿಕ್ಷಣ ನಮಗೊಂದು ಮೈಲಿಗಲ್ಲಾಗಿದೆ. ಅದೇ ರೀತಿಯಲ್ಲಿ ಅವರ ಶಿಕ್ಷಣದಿಂದ ನಾವು ಬೆಳಕನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಅಂಧಕಾರವನ್ನು ಹೊಡೆದೋಡಿಸಿ, ಅಂಧಕಾರವನ್ನು ದೂರೀಕರಿಸಿ ಅವರು ಬೆಳಕನ್ನು ನೀಡಿದ್ದಾರೆ, ಅವರು ಪ್ರಕಾಶವನ್ನು ನೀಡಿದ್ದಾರೆ. ಮನುಷ್ಯನನ್ನು ಗೌರವಿಸಬೇಕಾದಂತಹ, ಮನುಷ್ಯನನ್ನು ಅರಿತುಕೊಳ್ಳಬೇಕಾದಂತಹ, ಮನುಷ್ಯನನ್ನು ಅಪ್ಪಿಕೊಳ್ಬೇಕಾದಂತಹ, ಮನುಷ್ಯರನ್ನು ಪ್ರೀತಿಸಿಕೊಳ್ಬೇಕಾದಂತಹ, ಮನುಷ್ಯನನ್ನು ತನ್ನವನೆಂದು ತಿಳಿಯಬೇಕಾದಂತಹ, ಮನುಷ್ಯನೊಂದಿಗೆ ಸೇರಿ ಬಾಳ್ಬೇಕಾದಂತಹ ಶಿಕ್ಷಣದ ಪ್ರಕಾಶವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಜಗತ್ತಿಗೆ ಸಾರಿದ್ದಾರೆ. ಸಾರಿದ್ದು ಮಾತ್ರ ಅಲ್ಲ, ಅದರಂತೆ ಅವರು ಬದುಕಿ ತೋರಿಸಿದ್ದಾರೆ. ಸಾರಲಿಕ್ಕೆ, ಬೋಧನೆ ಮಾಡಲಿಕ್ಕೆ ಸರ್ವಸಾಮಾನ್ಯ ಎಲ್ಲರೂ ಕೂಡ ಪ್ರಯತ್ನ ಪಡ್ಬೋದು. ಆದರೆ ಯಾವುದನ್ನು ನಾನು ಸಾರಿದ್ದೇನೋ, ಯಾವುದನ್ನು ನಾನು ಬೋಧಿಸಿದ್ದೇನೋ, ಯಾವುದನ್ನು ನಾನು ಜನರಿಗೆ ಕೊಡ್ತಾ ಇದ್ದೇನೋ ಅದರಂತೆ ನಡೆದು ತೋರಿಸಬೇಕಾದ್ದು ಅದು ಒಂದು ದೊಡ್ಡ ಸಾಹಸವಾಗ್ತದೆ. ಆದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಜೀವನದಲ್ಲಿ ಅದನ್ನು ಮಾಡಿ ತೋರಿಸಿದ್ದಾರೆ. ಅವರು ಒಂದು ಜೀವನವನ್ನು ಬದುಕಿ ತೋರಿಸಿದ್ದಾರೆ. ಅವರು ಕೇವಲ ಬೋಧನೆ ಮಾಡಿ ಬಿಟ್ಟದ್ದಲ್ಲ, ಶಿಕ್ಷಣವನ್ನು ನೀಡಿ ಬಿಟ್ಟದ್ದು ಮಾತ್ರ ಅಲ್ಲ, ಬದಲಾಗಿ ಅದರಂತೆ ತನ್ನ ಜೀವನವನ್ನು ಸಾಕ್ಷಾತ್ಕಾರವಾಗಿ ಜೀವಿಸಿ ಈ ಜಗತ್ತಿನ ಮುಂದೆ ಅವರಿಟ್ಟಿದ್ದಾರೆ. ಒಬ್ಬ ಮನುಷ್ಯನಂತೆ, ನಿಮ್ಮಂತೆ ಇರುವಂತಹ ಮನುಷ್ಯನಾಗಿ, ನಿಮ್ಮಂತೆ ನನಗೆ ಹಸಿವು ಇದೆ, ನಿಮ್ಮಂತೆ ನನಗೆ ಬೇಡಿಕೆಗಳಿವೆ, ನಿಮ್ಮಂತೆ ನಾನು ಪೇಟೆಯಲ್ಲಿ ಸಂಚರಿಸುತ್ತೇನೆ, ನಿಮ್ಮಂತೆ ನನಗೆ ಮಡದಿ ಮಕ್ಕಳಿದ್ದಾರೆ, ನಿಮ್ಮಂತೆ ನಾನು ಕೂಡ ಆಹಾರ ತಿಂದು ಜೀವಿಸುತ್ತೇನೆ, ನಿಮ್ಮಂತೆ ನಾನು ಬದುಕುತ್ತೇನೆ, ನನ್ನ ಬದುಕು ನೋಡಿ ಅಂತೇಳಿ ಆ ಬದುಕನ್ನು ತೋರಿಸಿ ಕೊಟ್ಟು ಅವರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಮತ್ತು ನಮಗೆ ಅಂತಹ ಒಂದು ಶಿಕ್ಷಣವನ್ನು ಅವರು ಕೊಟ್ಟಿದ್ದಾರೆ. ಅದು ಈ ಕಾಲಕ್ಕೆ ಬಹಳ ಮುಖ್ಯವಾಗಿದೆ. ನಾವೆಲ್ಲರೂ ಕೂಡ ಸೇರಿ ಜೀವಿಸಬೇಕು ಅಂತ ಹೇಳಿ ಪ್ರಯತ್ನ ಪಡುವುದಿದ್ದರೆ ಅವರ ಶಿಕ್ಷಣದಲ್ಲಿ ದೊಡ್ಡದಾದಂತಹ ಕಾರಣಗಳು ನಮಗೆ ಸಿಗ್ತವೆ ಮತ್ತು ದೊಡ್ಡದಾದಂತಹ ಬೆಳಕು ಅವರ ಶಿಕ್ಷಣದಲ್ಲಿ ನಮಗೆ ಸಿಗ್ತದೆ. ಅದೇ ರೀತಿಯಲ್ಲಿ ದೊಡ್ಡದಾದಂತಹ ಮಾರ್ಗದರ್ಶನ ಅವರ ಶಿಕ್ಷಣದಲ್ಲಿ ನಮಗೆ ಸಿಗ್ತದೆ ಅಂತ ಹೇಳುವಂತಹ ಮಾತನ್ನು ನಾವು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ನಾವೀಗಾಗಲೇ ಕೇಳಿದ್ದೇವೆ ಮಾನವ ಕುಲದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ. ಅವರ ಮಾರ್ಗದರ್ಶನದ ಬಗ್ಗೆ ಕೇಳಿದೆವು. ಅವರು ದೇವರನ್ನು ಯಾವ ರೀತಿ ಜಗತ್ತಿಗೆ ಪರಿಚಯಿಸಿದರು ಅಂತ ಹೇಳುವಂಥದ್ದು ಕೇಳಿದೆವು. ಆ ದೇವರ ಕೊಡುಗೆ ಏನು ಅಂತೇಳಿ ನಾವು ಕೇಳಿದೆವು. ಅವರು ಬೋಧಿಸಿದ್ದು ಮಾತ್ರ ಅಲ್ಲ, ಶಿಕ್ಷಣ ನೀಡಿದ್ದು ಮಾತ್ರ ಅಲ್ಲ, ಬದಲಾಗಿ ಅವರು ಆ ರೀತಿ ಬದುಕಿ ತೋರಿಸಿದ್ದಾರೆ ಹೇಳುವಂಥದ್ದು ನಾವೀಗ ಕೇಳಿದೆವು. ಅವರ ಬದುಕಿನಲ್ಲಿ ಒಬ್ಬ ವ್ಯಕ್ತಿಯಾಗಿ ನಾನು ಹೇಗೆ ಬದುಕಬಹುದು ಅಂತ, ಒಬ್ಬ ತಂದೆಯಾಗಿ ನಾನು ಹೇಗೆ ಬದುಕಬಹುದು ಅಂತ, ಒಬ್ಬ ಸಹೋದರನಾಗಿ ನನ್ನ ಬದುಕು ಹೇಗಿರಬಹುದು ಅಂತ, ಒಬ್ಬ ನೆರೆಕರೆಯವನಾಗಿ ನಾನು ಯಾವ ರೀತಿ ಬದುಕಬಹುದು ಅಂತ, ಒಬ್ಬ ಅಧ್ಯಾಪಕನಾಗಿ ನಾನು ಯಾವ ರೀತಿ ಬದುಕಬಹುದು ಅಂತ, ಅಷ್ಟು ಮಾತ್ರ ಅಲ್ಲ, ಓರ್ವ ಸೇನಾನಿಯಾಗಿ ನಾನು ಯಾವ ರೀತಿ ಬದುಕಬಹುದು, ಒಬ್ಬ ರಾಜಕಾರಣಿಯಾಗಿ ನಾನು ಯಾವ ರೀತಿ ಬದುಕಬಹುದು. ಅದೇ ರೀತಿಯಲ್ಲಿ ಅವರ ಸಂದೇಶದಲ್ಲಿ ಅಷ್ಟು ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯವಾಗಿ ನಾವು ಯಾವ ರೀತಿ ಬದುಕಬಹುದು ಹೇಳುವಂಥದ್ದು ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಒಂದು ವ್ಯಕ್ತಿಯಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದ ತನಕ ಈ ಮನುಷ್ಯ ಸಮಾಜಕ್ಕೆ ಯಾವ ರೀತಿಯ ಶಿಕ್ಷಣ ಬೇಕು, ಆ ಎಲ್ಲ ಶಿಕ್ಷಣ ಅವರ ಬೋಧನೆಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಎಲ್ಲ ಸಮಸ್ಯೆಗಳು ಮಾತ್ರ ಅಲ್ಲ, ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರದ ಜೊತೆಗೆ ನಾವು ಒಂದು ಸುಭದ್ರ ಕುಟುಂಬವನ್ನು ಬಯಸ್ತೇವೆ ಹೇಳಿ, ಆದರೆ ನಮ್ಮ ಕುಟುಂಬಕ್ಕೆ ಅವರ ಮಾರ್ಗದರ್ಶನ ಇದೆ. ನಾವೊಂದು ಸುಂದರವಾದಂತಹ ಸಮಾಜವನ್ನು ಬಯಸ್ತೇವೆ ಅಂತ ಹೇಳಿದರೆ ಅವರ ಶಿಕ್ಷಣದಲ್ಲಿ ನಮಗೆ ಮಾರ್ಗದರ್ಶನ ಇದೆ. ನಾವೊಂದು ಸುಭದ್ರ ಸರ್ಕಾರವನ್ನು ಬಯಸ್ತೇವೆ ಅಂತ ಹೇಳಿದರೆ ಆ ಶಿಕ್ಷಣದಲ್ಲಿ ಅವರಿಗೆ ಆ ಮಾರ್ಗದರ್ಶನ ಇದೆ. ನಾವೊಂದು ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ದೇಶಗಳನ್ನು ಕಟ್ಟುವಂತಹ ಶಿಕ್ಷಣ ನಮಗೆ ಬೇಕು, ಮಾರ್ಗದರ್ಶನ ಬೇಕು ಅಂದರೆ ಅದು ಕೂಡ ಅವರಲ್ಲಿ ಸೇರ್ತದೆ. ಯಾವ ರೀತಿ ಶತ್ರುಗಳೊಂದಿಗೆ ನಮ್ಮ ಬಾಂಧವ್ಯಗಳಿರಬೇಕು, ಯಾವ ರೀತಿ ಶತ್ರುಗಳೊಂದಿಗೆ ನಾವು ಹೋರಾಟ ಮಾಡಬೇಕು ಹೇಳುವಂಥದ್ದು ಕೂಡ ಪ್ರವಾದಿಯ ಸಂದೇಶದಲ್ಲಿ ನಮಗೆ ಸಿಗ್ತದೆ. ಬಹಳ ಸೋಜಿಗವಾದಂತಹ ಸಂದೇಶ ಅದು. ಅವರನ್ನು ಅರಿಯುತ್ತಾ ಸಾಗಿದ್ರೆ ನಾವು ಈ ಲೋಕದಿಂದ ಮೆಲ್ಲನೆ ಮೇಲಕ್ಕೆ ತನ್ನ ವ್ಯಕ್ತಿಯ ಗೌರವವನ್ನು ಮೆಲ್ಲಕ್ಕೆ ಏರಿಸುವಂತಹ ಆ ಭ್ರಮೆಯಲ್ಲಿ ನಾವು ಸಾಗ್ತೇವೆ. ಅದೆಷ್ಟು ಉದಾಹರಣೆಗಳು ಈ ಭೂಮಿಯ ಮೇಲೆ ಆಗಿ ಹೋಗಿದೆ.
ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನ ಮತ್ತು ಸಂದೇಶವನ್ನು ಓದಿದಂತಹ ಲಕ್ಷಾಂತರ ಮಂದಿ ಈ ಅನುಭವವನ್ನು ಪಡೆದಿದ್ದಾರೆ. ಅವರ ಜೀವನವನ್ನು ಓದಿದವರಿಗೆ ಅನುಭವವಾಗಿದೆ. ಜನಸಾಮಾನ್ಯರು ಇದ್ದಾರೆ, ದೊಡ್ಡ ದೊಡ್ಡ ವಿದ್ವಾಂಸರು ಅದರಲ್ಲಿದ್ದಾರೆ, ದೊಡ್ಡ ದೊಡ್ಡ ವಿಜ್ಞಾನಿಗಳು ಅದರಲ್ಲಿದ್ದಾರೆ, ದೊಡ್ಡ ದೊಡ್ಡ ಮಾರ್ಗದರ್ಶಕರು ಅದರಲ್ಲಿದ್ದಾರೆ. ಅವರ ಬದುಕು ಹೇಗಿತ್ತು ಇದು ನಾವು ತಿಳಿಯುವಂತಹ ಅಗತ್ಯ ಇದೆ. ಓರ್ವ ಗಂಡನ ಸ್ಥಾನದಲ್ಲಿ ನಿಂತು ಮಡದಿಗೆ ಯಾವ ಹಕ್ಕುಗಳು ಇದೆ ಅಂತ ಈ ಜಗತ್ತಿನ ಮುಂದೆ ಬಹಳ ನಿಸ್ಸಂಕೋಚವಾಗಿ ಇಟ್ಟುಬಿಟ್ರು. ಯಾವ ಜಗತ್ತು ಇವತ್ತು ಮಹಿಳೆಯನ್ನು ತನ್ನ ಅರ್ಧಾಂಗಿಯನ್ನು ಬಯಸ್ತದೋ, ಯಾವ ಜಗತ್ತು ಇವತ್ತು ಮಹಿಳೆಯನ್ನು ತನ್ನ ಭೋಗದ ವಸ್ತು ಅಂತ ಹೇಳಿ ಬಯಸುತ್ತದೋ, ಯಾವ ರೀತಿ ಇವತ್ತು ಮಹಿಳೆಯನ್ನು ತನ್ನ ಗುಲಾಮಳು ಅಂತ ಹೇಳಿ ಬಯಸುತ್ತದೋ ಅಂತಹ ಮಹಿಳಾ ವರ್ಗಕ್ಕೆ ಒಂದು ಸ್ವಾತಂತ್ರ್ಯವನ್ನು ನೀಡಿದಂತಹ, ಅವಳ ಗುರುತನ್ನು ಕೊಟ್ಟಂತಹ, ಮಹಿಳೆ ಅಂದರೆ ಕೇವಲ ಹೆರುವುದಕ್ಕೆ ಮಾತ್ರ ಇರುವುದಲ್ಲ, ಬದಲಾಗಿ ಮಹಿಳೆಯ ಸ್ಥಾನಮಾನವನ್ನು ತಾಯಿಯ ಸ್ಥಾನಮಾನಕ್ಕೆ ಏರಿಸಿದಂತಹ, ನಿನ್ನ ತಾಯಿಯ ಪಾದದಡಿ ಸ್ವರ್ಗ ಇದೆ ಅಂತ ಹೇಳಿ ಕಲಿಸಿದಂತಹ, ನಿನ್ನ ತಾಯಿ ಮತ್ತು ನಿನ್ನ ತಂದೆಯ ಮೂಲಕ ನೀನು ಸ್ವರ್ಗವನ್ನು ಬೇಕಾದರೂ ಪಡಿಬಹುದು ಅಥವಾ ನರಕವನ್ನು ಬೇಕಾದರೂ ಪಡಿಬಹುದು ಅಂತೇಳಿ ತಂದೆ ತಾಯಿಯ ಗೌರವವನ್ನು ಹೆಚ್ಚಿಸಿದಂತಹ, ಓರ್ವ ಗಂಡನ ಸ್ಥಾನದಲ್ಲಿ ನಿಂತು ಮಡದಿಗೆ ಒಂದು ತುತ್ತು ಕೊಡುವುದು ಕೂಡ ಅದು ನಿನ್ನ ದಾನವಾಗಿದೆ ಅಂತೇಳಿ ಕಲಿಸಿದಂತಹ, ಒಂದು ತುತ್ತು ನೀನು ನಿನ್ನ ಮಡದಿಯ ಬಾಯಿಗೆ ಹಾಕುವುದು ಕೂಡ ಅದು ದಾನವಾಗಿದೆ, ನಿನ್ನ ಮಕ್ಕಳ ಬಾಯಿಗೆ ಒಂದು ತುತ್ತು ಕೊಡುವುದು ಕೂಡ ನೀನು ದಾನವಾಗಿದೆ ಅಂತೇಳಿ ಕಲಿಸಿದಂತಹ ಪ್ರವಾದಿ. ನೀನು ನೀಡುವಂತಹ ಶ್ರೇಷ್ಠ ದಾನ ಯಾವುದು ಅಂದರೆ ಅದು ನಿನ್ನ ಮನೆಗೆ ಮರಳಿ ಬಂದಂತಹ ನಿನ್ನ ಪುತ್ರಿಗೆ ಕೊಡುವಂತಹ ದಾನ ಅಂತ ಸಾರಿದಂತಹ ಪ್ರವಾದಿ. ಸಂಗಾತಿಗಳು ಕೇಳ್ತಾರೆ, ಯಾರು ಅದು ಮರಳಿ ಬಂದವಳು ಅಂತ. ಪ್ರವಾದಿಗಳು ಹೇಳುತ್ತಾರೆ, ಅವಳು ಸೌಂದರ್ಯ ಇಲ್ಲ ಹೇಳುವಂತಹ ಕಾರಣ, ಅಥವಾ ಅವಳು ಅಂಗವಿಕಲೆ ಹೇಳುವಂತಹ ಕಾರಣ, ಅಥವಾ ಅವಳು ಯಾವುದಾದರೂ ರೀತಿಯಿಂದ ಸಮರ್ಥಳಲ್ಲ ಹೇಳುವಂತಹ ಕಾರಣ ಮದುವೆಯಾಗದೆ ನಿನ್ನ ಮನೆಯಲ್ಲಿ ಉಳಿದುಕೊಂಡಿದ್ದರೆ ಅವಳಿಗೆ ಮಾಡುವಂತಹ ಖರ್ಚು ಅದು ನಿನ್ನ ದಾನದಲ್ಲಿ ಅತ್ಯುನ್ನತವಾದಂತಹ ಪುಣ್ಯ ಗಳಿಸುವಂತಹ ದಾನವಾಗ್ತದೆ ಅಂಥೇಳಿ ಪ್ರವಾದಿಗಳು ಕಲಿಸಿಕೊಡ್ತಾರೆ. ಅಷ್ಟು ಮಾತ್ರವಲ್ಲ, ಯಾವುದೋ ಕಾರಣಕ್ಕೆ ಗಂಡನ ಮನೆಯಿಂದ ವಾಪಸ್ಸು ಬಂದರೆ, ಅದು ತಲಾಕಿನ ಮೂಲಕ ಆಗಿರ್ಬೋದು ಅಥವಾ ಖುಲಾದ ಮೂಲಕ ಆಗಿರ್ಬೋದು, ಆ ಮಗಳು ಮನೆಗೆ ವಾಪಸ್ಸು ಬರ್ತಾಳೆ ಹೇಳಿ, ಆದರೆ ಅಂತಹ ಮಗಳು ಅಂತೇಳಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಸಾರಿದ್ರು. ಹೆಣ್ಣು ಮಕ್ಕಳು ಅಂದರೆ ತೆಗೆದುಕೊಂಡು ಹೋಗಿ ಅರೇಬಿಯಾದ ಮರುಭೂಮಿಯಲ್ಲಿ ಹೂಳುವಂತಹ ಸಂಸ್ಕೃತಿಯನ್ನು ಪ್ರವಾದಿಗಳು ಹೆಣ್ಣು ಮಗಳು ಹುಟ್ಟಿದ್ರೆ ನಗುವಂತಹ, ಹೆಮ್ಮೆ ಪಡುವಂತಹ ಒಂದು ಸಮಾಜವನ್ನಾಗಿ ಪ್ರವಾದಿಗಳು ಅದನ್ನು ಪರಿವರ್ತಿಸ್ತಾರೆ. ಯಾವ ರೀತಿ ಅಂದರೆ, ಯಾರು 3 ಹೆಣ್ಣು ಮಕ್ಕಳನ್ನು 2 ಹೆಣ್ಣು ಮಕ್ಕಳನ್ನು ಹಡೆದು ಅವರಿಗೆ ಶಿಕ್ಷಣ ಕೊಟ್ಟು ಅವರಿಗೆ ಉತ್ತಮವಾದಂಥ ಸಂಸ್ಕೃತಿಯನ್ನು ಕಲಿಸಿ ಯಾರು ಒಳ್ಳೆಯ ವರ ಹುಡುಕಿ ಮದುವೆ ಮಾಡಿ ಕೊಡುತ್ತಾರೋ ಅವರಿಗೆ ಸ್ವರ್ಗದ ಸುವಾರ್ತೆ ಇದೆ ಅಂತ ಪ್ರವಾದಿಗಳು ಸಾರ್ತಾರೆ. ಯಾರು ತನ್ನ ಹೆಣ್ಣು ಮಕ್ಕಳಿಗಾಗಿ ಪರೀಕ್ಷೆಯನ್ನು ಈ ಭೂಮಿಯ ಮೇಲೆ ಎದುರಿಸಬೇಕಾಗ್ತದೋ ಅವರ ರಕ್ಷಣೆಗೆ ನಾನಿದ್ದೇನೆ ಅಂತೇಳಿ ಪ್ರವಾದಿಗಳು ಸಾರ್ತಾರೆ. ಹೆಣ್ಣಿಗೆ ಒಂದು ಸ್ಥಾನಮಾನ ಕೊಟ್ಟಂತಹ, ಹೆಣ್ಣಿಗೊಂದು ಗೌರವದ ಸ್ಥಾನಮಾನವನ್ನು ಕೊಟ್ಟಂತಹ, ಹೆಣ್ಣು ಅಂದರೆ ನಿನ್ನ ತಾಯಿ, ಹೆಣ್ಣು ಅಂದರೆ ನಿನ್ನ ಮಡದಿ, ಹೆಣ್ಣು ಅಂದರೆ ನಿನ್ನ ಸಹೋದರಿ, ಹೆಣ್ಣು ಅಂದರೆ ನಿನ್ನ ಪುತ್ರಿ, ಹೆಣ್ಣು ಅಂದರೆ ನಿನ್ನ ಸೊಸೆ ಅಂತೇಳಿ ಆ ಗೌರವದ ಸ್ಥಾನಮಾನವನ್ನು ಕೊಟ್ಟಂತಹ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿದ್ದಾರೆ. ತನ್ನ ನೆರೆಮನೆಯ ಬಗ್ಗೆ, ತನ್ನೊಂದಿಗೆ ಜೀವಿಸುವಂತಹ ಇತರ ಧರ್ಮ ಬಾಂಧವರ ಮಧ್ಯೆ ಯಾವ ರೀತಿ ಜೀವಿಸಬೇಕು ಹೇಳುವಂತಹ ಪಾಠ ಪ್ರವಾದಿಗಳು ಕಲಿಸಿಕೊಟ್ರು. ನೀವು ನಿಮ್ಮ ಮಕ್ಕಳಿಗೆ ತಿಂದು ತಿನಿಸುಗಳನ್ನು ತರುತ್ತೀರಿ ಹೇಳಿ, ಆದರೆ ನಿಮ್ಮ ನೆರೆಕೆರೆಯ ಮಕ್ಕಳಿಗೂ ಕೂಡ ತಿಂಡಿ ತಿನಿಸುಗಳನ್ನು ತರಬೇಕು. ಒಂದು ವೇಳೆ ಅದು ನಿಮಗೆ ಸಾಧ್ಯವಾಗದೇ ಇದ್ದರೆ ನಿಮ್ಮ ಮಕ್ಕಳು ತಿಂದಂತಹ ತಿಂಡಿಯ ಸಿಪ್ಪೆಯನ್ನು ಹೊರಗೆ ಹಾಕಬಾರ್ದು ಅಂತೇಳಿ ಪ್ರವಾದಿಗಳು ಹೇಳಿಕೊಟ್ರು. ನಿಮ್ಮ ಮಕ್ಕಳು ತಿಂದಂತಹ ಆ ತಿಂಡಿಯ ಸಿಪ್ಪೆ ಹೊರಗೆ ನಿಮ್ಮ ನೆರೆಮನೆಯ ಮಕ್ಕಳಲ್ಲಿ ಅವರ ತಂದೆ ತಾಯಿಯ ಬಗ್ಗೆ ಅಗೌರವ ಬರ್ಬೋದು, ಅವರ ತಂದೆ ತಾಯಿ ತರಲಿಲ್ಲ ಹೇಳುವಂತಹ ಭಾವನೆ ಬರ್ಬೋದು. ಆ ಭಾವನೆಗೂ ಅವಕಾಶ ಕೊಡಬೇಡಿ. ನೀವು
ನಿಮಗೆ ತಿಂಡಿ ತರಲಿಕ್ಕೆ ಸಾಧ್ಯವಾದರೆ ನಿಮ್ಮ ನೆರೆಮನೆಯ ಮಕ್ಕಳಿಗೂ ತನ್ನಿ ಅಂದರು. ನೀವು ಸಾರನ್ನು ಬೇಯಿಸುವಾಗ ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸಿ ಅಂದರು ಪ್ರವಾದಿಗಳು. ಮಹಿಳೆಯರು ಕೇಳಿದರು, ಯಾಕೆ ಪ್ರವಾದಿಗಳೇ ನೀರನ್ನು ಜಾಸ್ತಿ ಸೇರಿಸಬೇಕಂತ? ನಿಮ್ಮ ಸಾರು ಬೇಯಿಸುವಾಗ ಯಾವ ಪರಿಮಳ ನಿಮ್ಮ ನೆರೆಕರೆಯ ಮನೆಗಳಿಗೂ ತಲುಪುತ್ತದೋ ಆ ನೆರೆಕರೆಯವರಿಗೆ ನಿಮ್ಮ ಸಾರು ಕೊಡಲಿಕ್ಕೆ ಸಾಧ್ಯವಾಗಲಿ ಅಂತ ಪ್ರವಾದಿಗಳು ಕಲಿಸಿಕೊಟ್ಟರು. ನಿಮ್ಮ ನೆರೆಕರೆ ಯಾರ ನೆರೆಮನೆಯ ಕಿರುಕುಳದಿಂದ ಸುರಕ್ಷಿತನಲ್ಲವೋ ಅವನು ಸತ್ಯ ವಿಶ್ವಾಸಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರವಾದಿಗಳು ಸಾರಿದ್ರು. ತನ್ನ ನೆರೆಮನೆಯನ್ನು ಹಸಿದಿದ್ದರೆ ತಾನು ಹೊಟ್ಟೆ ತುಂಬ ಊಟ ಮಾಡಿ ಮಲಗುವವನು ಸತ್ಯವಿಶ್ವಾಸಿ ಆಗಲಾರ ಅಂತ ಹೇಳಿ ಪ್ರವಾದಿಗಳು ಕಲಿಸಿಕೊಟ್ರು. ನಿಮ್ಮ ಸ್ವರ್ಗದ ದಾಖಲಾತಿಗೆ ನೀವು ಸ್ವರ್ಗವನ್ನು ಪಡಿಬೇಕು ಅಂತ ಹೇಳಿದರೆ ನಿಮ್ಮ ನೆರೆಮನೆಯ ಸರ್ಟಿಫಿಕೇಟ್ ಬೇಕು ಅಂತೇಳಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಜಗತ್ತಿಗೆ ಸಾರಿದ್ರು. ನಿಮ್ಮ ನೆರೆಮನೆಯೊಂದಿಗಿನ ಸಂಬಂಧ ಏನು ಸಂದೇಶ ಇದೆ ಇದರಲ್ಲಿ? ಎಷ್ಟು ದೊಡ್ಡ ಸಂದೇಶ ಇದೆ ಇದರಲ್ಲಿ. ನೆರೆಮನೆ ಒಳ್ಳೆಯದಾಯಿತು ಅಂದರೆ ಇಡೀ ದೇಶ ಸರಿಯಾಗ್ತದೆ. ನಾನು ನನ್ನ ನೆರೆಮನೆಯನ್ನು ಸರಿ ಮಾಡಿಕೊಂಡ್ರೆ, ಇನ್ನೊಬ್ಬರ ನೆರೆಮನೆಯವರನ್ನು ಸರಿ ಮಾಡಿಕೊಂಡ್ರೆ, ಒಂದು ನೆರೆಮನೆ ಇನ್ನೊಂದು ನೆರೆಮನೆಯೊಂದಿಗೆ ಅನ್ಯೋನ್ಯತೆಯಿಂದ ನಾವು ಬಾಳುವಂತಹ ಪ್ರಯತ್ನ ಮಾಡಿದರೆ ಇಡೀ ದೇಶ ನಮ್ಮದು ಸುಧಾರಣೆಯಾಗ್ತದೆ. ಸಹೋದರ ಸಹೋದರಿಯರೇ, ಹೆಣ್ಣಿನ ಬಗ್ಗೆ, ನೆರೆಮನೆಯ ಬಗ್ಗೆ, ವ್ಯಾಪಾರದಲ್ಲಿ ಮೋಸ ಮಾಡಬೇಡಿ ಅಂತೇಳಿ ತಿಳಿಸಿಕೊಡ್ತಾರೆ. ತೂಗುವಾಗ ಸರಿಯಾಗಿ ತೂಗಿರಿ, ಸರಿಯಾದ ತಕ್ಕಡಿಯಲ್ಲಿ ತೂಗಿರಿ ಅಂತ ಹೇಳಿ ಪ್ರವಾದಿಗಳು ಸಾರ್ತಾರೆ. ಯಾರಿಗೂ ಮೋಸ ಮಾಡಬೇಡಿ. ಯಾವ ದೇಹವು ಮೋಸದ ಸಂಪಾದನೆಯಿಂದ ಬೆಳೆಯುತ್ತದೆಯೋ, ಯಾವ ಹೊಟ್ಟೆಯ ಒಳಗೆ ಮೋಸದ ಸಂಪಾದನೆ ಪ್ರವೇಶಿಸುತ್ತದೋ ಆ ದೇಹ ಸ್ವರ್ಗಕ್ಕೆ ಅರ್ಹವಲ್ಲ, ಅದು ನರಕಕ್ಕೆ ಅರ್ಹವಾದದ್ದು ಅಂತ ಪ್ರವಾದಿಗಳು ಹೇಳಿಕೊಟ್ಟರು. ಆ ದೇಹ ಸ್ವರ್ಗಕ್ಕೆ ಅರ್ಹವಲ್ಲ ಅಂತೇಳಿ ಹೇಳಿಕೊಡ್ತಾರೆ. ಪ್ರವಾದಿಯ ಮಸೀದಿಯಲ್ಲಿ ಒಬ್ಬರು ಬಂದು ಮೂತ್ರ ಮಾಡ್ತಾರೆ. ಸಂಗಾತಿಗಳು ಅವನನ್ನು ತಡೆಯಲಿಕ್ಕೆ ಹೋಗ್ತಾರೆ. ಪ್ರವಾದಿಗಳು ಹೇಳ್ತಾರೆ, ತಡಿಬೇಡಿ, ಅವನು ಪೂರ್ತಿ ಮೂತ್ರ ಮಾಡಲಿ. ಆ ಪೂರ್ತಿ ಮೂತ್ರ ಆದ ನಂತರ ಪ್ರವಾದಿಗಳು ಹೇಳುತ್ತಾರೆ, ಒಂದು ಬಕೆಟ್ ನೀರು ತಗೊಂಬನ್ನಿ, ಆ ಮೂತ್ರದ ಮೇಲೆ ಹಾಕಿಬಿಡಿ ಮತ್ತು ಅವನನ್ನು ಕ್ಷಮಿಸಿಬಿಡಿ ಅಂತ. ಏನು ಸಂದೇಶ ಇದೆ ಇದರಲ್ಲಿ? ಮಸೀದಿಯ ಪಾವಿತ್ರತೆ ಅವನಿಗೆ ತಿಳಿದಿಲ್ಲ. ಮಸೀದಿಯ ಪಾವಿತ್ರತೆ ಅವನಿಗೆ ತಿಳಿದಿದ್ರೆ ಈ ರೀತಿಯ ಕೆಲಸ ಅವನು ಮಾಡ್ತಾ ಇರಲಿಲ್ಲ. ಅವನನ್ನು ಕ್ಷಮಿಸಿಬಿಡಿ ಅಂದರು. ಯಾಕೆ ಕ್ಷಮಿಸಿಬಿಡಿ ಅಂದದ್ದು? ಈ ಮಸೀದಿ ಮನುಷ್ಯ ಪ್ರಯತ್ನ ಪಟ್ಟರೆ ನಾಳೆ ಶುಚಿಗೊಳಿಸಬಹುದು ಅಥವಾ ಮಸೀದಿಯನ್ನು ಕಟ್ಟಬಹುದು. ಏನು ಸಂದೇಶ ಇದೆ ಮಾನವ ಕುಲಕ್ಕೆ ಅಂತ ಕೇಳಿದರೆ ಸಂದೇಶ ಇರುವುದು ಇಷ್ಟೇ. ಯಾವ ಮಸೀದಿ, ಮಂದಿರ, ಚರ್ಚಿಗಾಗಿ ನಾವು ಇವತ್ತು ಮಾನವ ರಕ್ತ ಹರಿಸುತ್ತೇವೆಯೋ, ಎಷ್ಟು ರಕ್ತ ಈ ದೇಶದಲ್ಲಿ ಹರಿದಿದೆ ಮಂದಿರ ಮತ್ತು ಮಸೀದಿಗಾಗಿ. ಎಷ್ಟು ನಮ್ಮ ಮಹಿಳೆಯರು ಈ ಮಂದಿರ ಮಸೀದಿಯ ಗಲಾಟೆಯಲ್ಲಿ ವಿಧವೆಯರಾಗಿದ್ದಾರೆ, ಎಷ್ಟು ಮಕ್ಕಳು ಅನಾಥರಾಗಿದ್ದಾರೆ, ಎಷ್ಟು ಪವಿತ್ರವಾದಂತಹ ರಕ್ತ ಈ ಭೂಮಿಯ ಕಣಗಳಲ್ಲಿ ಹರಿದು ಹೋಗಿದೆ. ಪ್ರವಾದಿಯವರು ಹೇಳುತ್ತಾರೆ, ಈ ಮಸೀದಿ, ಈ ಮಂದಿರ, ಈ ಚರ್ಚ್ಗಳು ಇದು ಮನುಷ್ಯ ಕಟ್ಟಿರುವಂತಹದ್ದು. ಇದಕ್ಕೆ ಏನಾದರೂ ತೊಂದರೆ ಆದರೆ ಮನುಷ್ಯ ಅದನ್ನು ಸರಿಪಡಿಸಿಕೊಳ್ಬಹುದು. ಆದರೆ ಮನುಷ್ಯನನ್ನು ಸೃಷ್ಟಿ ಮಾಡಿದವನು ಆ ದೇವನು. ಅವನ ಪ್ರಾಣ ಹೊರಟು ಬಿಟ್ಟರೆ ಮತ್ತೆ ಪ್ರಾಣ ಕೊಡಿಸಲಿಕ್ಕೆ ಇಡೀ ಮಾನವ ಕುಲಕ್ಕೆ ಸಾಧ್ಯವಾಗುವುದಿಲ್ಲ. ಆ ಮನುಷ್ಯನ ಹಾರಿ ಹೋದಂತಹ ಪ್ರಾಣ, ಯಾವ ಮನುಷ್ಯನಿಗೆ ಪ್ರಾಣ ಹಾಕಿದ್ದಾನೋ ಅವನೇ ಕೊಡಬೇಕೆ ಹೊರತು ಈ ಇಡೀ ಜಗತ್ತಿನ ಮನುಷ್ಯರಿಗೆ ಸೇರಿ ಒಬ್ಬನಿಗೆ ಪ್ರಾಣ ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾರಿಗೆ ಪ್ರಾಣ ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲೋ ಅವನಿಗೆ ಪ್ರಾಣವನ್ನು ತೆಗೆಯುವಂತಹ ಅಧಿಕಾರವೂ ಕೂಡ ಇಲ್ಲ. ಯಾರಿಗೆ ರಕ್ತ ಕೊಡುವುದಕ್ಕೆ ಸಾಧ್ಯವಾಗುವುದಿಲ್ಲೋ, ರಕ್ತ ಹರಿಸುವಂತಹ ಅಧಿಕಾರ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಆದ್ದರಿಂದ ಆ ಪ್ರವಾದಿಯ ಸಂದೇಶ ಯಾವರು ಮಾನವ ಕುಲಕ್ಕಾಗಿ ಬಂದಿದ್ದಾರೋ ಅವರನ್ನು ಅರಿಯುವಂತಹ ಅಗತ್ಯ ಇದೆ. ಅವರ ಸಂದೇಶವನ್ನು ತಿಳಿಯುವಂತಹ ಅಗತ್ಯ ಇದೆ. ಅವರನ್ನು ಕೇವಲ ಮುಸ್ಲಿಮರ ಪ್ರವಾದಿಯನ್ನಾಗಿ ಕಾಣದೆ ನಮ್ಮೆಲ್ಲರ ಪ್ರವಾದಿ ಅಂತ ಹೇಳಿ ಕಾಣುವಂತಹ ಅಗತ್ಯ ಇದೆ. ಆ ಸಂದೇಶ ನಮಗೆಲ್ಲರಿಗಾಗಿ ಬಂದಿರುವಂತಹದ್ದು. ರಹ್ಮತ್ತಲ್ಲಿಲ್ ಆಲಮೀನಾಗಿ ಅವರು ಬಂದಿದ್ದಾರೆ.
ವಕಾಫತಲ್ಲಿನ್ನಾಸಿ ಬಶೀರಂ ವ ನಜೀರಾಗಿ ಅವರು ಬಂದಿದ್ದಾರೆ. ಸುವಾರ್ತೆ ಕೊಡುವವರಾಗಿಯೂ ಎಚ್ಚರಿಸುವವರಾಗಿಯೂ ಪ್ರವಾದಿಗಳು ಆಗಮಿಸಿದ್ದಾರೆ. ಅದೇ ನಿಟ್ಟಿನಲ್ಲಿ ಹೆಣ್ಣು ಸಹೋದರತೆ, ಮಾನವೀಯತೆ, ನೆರೆಕರೆ, ಮಸೀದಿ, ಮಂದಿರ, ಚರ್ಚು, ನಮ್ಮ ಆರಾಧನಾಲಯಗಳು ಇವು ಯಾವ ರೀತಿ ಇರಬೇಕು, ಇದರ ಸ್ಥಾನಮಾನ ಏನು ಹೇಳುವಂತಹದ್ದು ಕೂಡ ನಮಗೆ ತೋರಿಸಿಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಮನುಷ್ಯನನ್ನಾಗಿಸಲಿಕ್ಕೆ, ಮನುಷ್ಯನನ್ನು ಪ್ರೀತಿಸುವವನಾಗಿ ಆಗಲಿಕ್ಕೆ, ಸಿಕ್ಕಂಥ ಒಂದು ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಿಕ್ಕೆ ಮತ್ತು ತಾನು ಸತ್ತು ಮಣ್ಣಾಗಿ ಅಥವಾ ಸುಟ್ಟು ಭಸ್ಮವಾಗಿ ಹೋಗುವಂತಹ ಆ ಲೋಕದ ಪರಿಜ್ಞಾನವನ್ನು ಕೊಡಲಿಕ್ಕೆ, ಯಾವ ಲೋಕಕ್ಕೆ ನಾನು ಪ್ರಯಾಣವನ್ನು ಬೆಳೆಸುವವನಿದ್ದೇನೆ. ಈ ತನಕ ಬಂದಂಥ ಯಾವ ಮನುಷ್ಯನೂ ಕೂಡ ಈ ಭೂಮುಖದ ಮೇಲೆ ಉಳಿಯಲಿಲ್ಲ. ಯಾವ ರೀತಿ ತಾಯಿಯ ಗರ್ಭದಿಂದ ಈ ಲೋಕಕ್ಕೆ ನಾವು ಪಾದಾರ್ಪಣೆ ಮಾಡಿದ್ದೇವೆಯೋ ಇನ್ನೊಂದು ಲೋಕಕ್ಕೆ ಪಾದಾರ್ಪಣೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗಿದ್ದೇವೆ ಮತ್ತು ಸಜ್ಜಾಗಿರಬೇಕು. ಆ ಲೋಕದ ವಾಸ್ತವಿಕತೆಯನ್ನು ಈ ಜಗತ್ತಿನ ಮುಂದೆ ಇಟ್ಟು ಬರುವಂತಹ ಆ ಲೋಕ, ಆ ಸ್ವರ್ಗ ಮತ್ತು ನರಕದ ಆ ತೀರ್ಮಾನಗಳು ಮತ್ತು ಆ ಸ್ವರ್ಗ ಮತ್ತು ನರಕ ಯಾವ ರೀತಿ ಇದೆ ಮತ್ತು ಯಾರು ಸ್ವರ್ಗಕ್ಕೆ ಅರ್ಹರು ಮತ್ತು ಯಾರು ನರಕಕ್ಕೆ ಅರ್ಹರು, ಯಾವ ರೀತಿ ನಾವು ಬಾಳಿದಾಗ ಸ್ವರ್ಗ ಪ್ರಾಪ್ತಿಯಾಗ್ತದೆ, ಯಾವ ರೀತಿ ನಾವು ಬಾಳಿದಾಗ ನರಕ ಪ್ರಾಪ್ತಿಯಾಗ್ತದೆ ಅಂಥೇಳಿ ಮನುಷ್ಯನ ಇಡೀ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಶಿಕ್ಷಣವನ್ನು ನೀಡಿ ಬಂದದ್ದು ಎಲ್ಲಿಂದ, ಇರುವುದು ಎಲ್ಲಿ, ಹೋಗುವುದು ಎಲ್ಲಿಗೆ, ಈ ಎಲ್ಲ ರೀತಿಯ ಶಿಕ್ಷಣವನ್ನು, ಮಾರ್ಗದರ್ಶನವನ್ನು ಈ ಜಗತ್ತಿಗೆ ನೀಡಿದ್ದಾರೆ. ಆದ್ದರಿಂದ ನಿಷ್ಕಳಂಕವಾಗಿ ಅವರನ್ನು ಅರಿಯುವಂತಹ ಪ್ರಯತ್ನವೇ ಈ ಕಾರ್ಯಕ್ರಮದ ಉದ್ದೇಶ. ಇದರಲ್ಲಿ ಅವರಿಗೆ ಅರಿಯಲಿಕ್ಕೆ ನಮಗೆ ಸಾಧ್ಯವಾಗಲಿ ಅಂತ ಕಳಕಳಿಯ ವಿನಂತಿಯನ್ನು ಮಾಡುತ್ತಾ, ಅಪೇಕ್ಷೆಯನ್ನು ಮಾಡುತ್ತಾ ಈ ಕಾರ್ಯಕ್ರಮ ವೀಕ್ಷಿಸಿದ ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದವನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ವ ಸ್ತುತಿಗಳು, ಸರ್ವ ಸ್ತೋತ್ರಗಳು ಸರ್ವಲೋಕಗಳ ಒಡೆಯನಿಗೆ ಮೀಸಲು. ಎಲ್ರಿಗೂ ಶುಭವಾಗಲಿ. ಆತ್ಮೀಯ ವೀಕ್ಷಕ ಬಾಂಧವರೇ, ಪ್ರವಾದಿ ಮೊಹಮ್ಮದ್ರವರು ಮಾನವ ಕುಲದ ಶ್ರೇಷ್ಠ ಮಾರ್ಗದರ್ಶಕ ಎನ್ನುವ ವಿಷಯದಲ್ಲಿ ಅವರ ಜನ್ಮ ಮಾಸದ ವಿಶೇಷ ಸೀರತ್ ಸಂದೇಶವನ್ನು ನಮಗಾಗಿ ನೀಡಿದ್ದಾರೆ. ಜನಾಬ್ ಅಕ್ಬರ್ ಅಲಿ ಉಡುಪಿಯವರು ಜಮಾತೆ ಇಸ್ಲಾಮಿ ಇದರ ರಾಜ್ಯ ಕಾರ್ಯದರ್ಶಿಯಾಗಿ, ಕೇಂದ್ರ ಪ್ರತಿನಿಧಿ ಸಭೆಯ ಸದಸ್ಯರಾಗಿ, ರಾಜ್ಯ ಸಲಹಾ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಅವರು ಈ ಒಂದು ವಿಶೇಷ ಸಂದೇಶವನ್ನು ನೀಡಿದ್ದಾರೆ. ಅವರಿಗಾಗಿ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು.